ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕ್ಕ. ಆಪ್ ಅಂದರೆ ನಾವು ಈ ಬಾರಿ ಇಡೀ ದೇಶದಲ್ಲೇ ಒಂದು ಹೊಸ ಸಂಚಲನವನ್ನು ಮೂಡಿಸ್ತಾ ಇರುವಂಥ ಪಕ್ಷ ಆಮ್ ಆದ್ಮಿ ಪಕ್ಷ, ಅರವಿಂದ ಕೇಜ್ರಿವಾಲ್ ನೇತೃತ್ವದ ಪಕ್ಷ. ನಾವು ಮೊನ್ನೆ ದಿವಸ ಕೂಡ ಪಂಜಾಬ್ನಲ್ಲಿ ಅವರು ಅಧಿಕಾರಕ್ಕೆ ಬಂದಿರುವಂಥದ್ದು. ದಿಲ್ಲಿಯ ಬಳಿಕ ಮತ್ತೊಂದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವಂಥದ್ದು ಪಂಜಾಬ್ನಲ್ಲಿ. ಆ ಮೂಲಕ ಇಡೀ ದೇಶದ ಗಮನ ಸೆಳೆದಿರುವಂಥ ಒಂದು ರಾಜಕೀಯ ಬೆಳವಣಿಗೆ. ಆಪ್ ಅನ್ನುವಂಥ ಒಂದು ಪಕ್ಷ ಒಂದು ದೇಶದ ರಾಜಧಾನಿಯಲ್ಲಿ ಏನು ಅಧಿಕಾರವನ್ನು ಪಡೆದಿತ್ತು ದಿಲ್ಲಿ ರಾಜ್ಯದಲ್ಲಿ, ಆ ನಂತರ ಅದು ಬೇರೆ ರಾಜ್ಯದಲ್ಲಿ ಅಧಿಕಾರ ಪಡೆಯಲಿಕ್ಕೆ ಆಗಿರಲಿಲ್ಲ, ಅಂದರೆ ತಕ್ಷಣಕ್ಕೆ. ಆದರೆ ಮೊನ್ನೆಯ ಚುನಾವಣೆಯಲ್ಲಿ ಅವರು ಪಂಜಾಬ್ನಲ್ಲಿಯೂ ಅಧಿಕಾರಕ್ಕೆ ಬರ್ತಾರೆ. ಇದೀಗ ಅವರು ದೇಶದ ಅನೇಕ ರಾಜ್ಯಗಳನ್ನು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಎಸ್, ದ ವೆರಿ ನೆಕ್ಸ್ಟ್ ಅರವಿಂದ ಕೇಜ್ರಿವಾಲ್ ಅವರೇ ಹೇಳಿರೋ ಪ್ರಕಾರ ಅವರ ಏನು ಆಸಕ್ತಿ ಅಥವಾ ಅವರು ಏನು ಕಣ್ಣಿಟ್ಟಿರುವಂಥದ್ದು ಗುಜರಾತ್ ಮೇಲೆ. ಎಸ್, ಜೊತೆಗೇ ಆ ದೇಶದ ಇತರ ರಾಜ್ಯಗಳಿಗೂ ಏನು ಆ ರಾಜ್ಯಗಳಲ್ಲಿ ಪಕ್ಷವನ್ನು ಕಟ್ಟುವಂಥದ್ದು ಮತ್ತು ಅಧಿಕಾರಕ್ಕೆ ಬರುವಂಥ ಹಿನ್ನೆಲೆಯಲ್ಲಿ ಇಡೀ ಆಪ್ನ ಬೆಳವಣಿಗೆಗಳು ನಡೀತಾ ಉಂಟು. ಮತ್ತು ಇಡೀ ದೇಶದ ರಾಜಕೀಯ ಒಂದು ವಾತಾವರಣದಲ್ಲಿ ಒಂದು ಸಂಚಲನವನ್ನು ಆಮ್ ಆದ್ಮಿ ಪಕ್ಷ ನಡೆಸ್ತಾ ಉಂಟು. ನೀವು ಗುಜರಾತ್ನಲ್ಲಿ ನಿನ್ನೆ ನಡೆದಂಥ ಏನು ಪಂಜಾಬ್ನ ನೂತನ ಮುಖ್ಯಮಂತ್ರಿ ಭಗವಂತ್ ಮಾನ್ ಮತ್ತು ಅರವಿಂದ ಕೇಜ್ರಿವಾಲ್ ನೇತೃತ್ವದಲ್ಲಿ ನಡೆದಂಥ ರ್ಯಾಲಿಯೇ ಭಾರಿ ಒಂದು ಅಭೂತಪೂರ್ವವಾದ ಸಂಚಲನವನ್ನು ಗುಜರಾತ್ನಲ್ಲಿ ಮೂಡಿಸಿತ್ತು. ಅವರು ಗುಜರಾತ್ ಜನತೆಯಲ್ಲಿ ಮಾಡಿದ ಮನವಿ, ಒಂದು ಬಾರಿ ನೀವು ಗುಜರಾತ್ನವರು ಆಪ್ಗೆ ಅವಕಾಶ ಕೊಡಿ, ನಾವು ಯಾವ ರೀತಿ ಬದಲಾವಣೆ ಮಾಡ್ತೇವೆ ಅನ್ನೋದನ್ನು ತೋರಿಸ್ತೆ ನೀವು ನೋಡಿ ಅನ್ನುವಂಥ ಒಂದು ಮನವಿ ಮಾಡ್ತಾರೆ. ಈಚೆಗೆ ನಾವು ಕರ್ನಾಟಕಕ್ಕೆ ಬರುವಾಗ ಕರ್ನಾಟಕದಲ್ಲೂ ಕೂಡ ಆಪ್ ಭಾರಿ ದೊಡ್ಡ ಮಟ್ಟಿಗೆ ಏನು ರಾಜಕೀಯ ವಲಯದಲ್ಲಿ ಒಂಥರ ಬಿರುಗಾಳಿಯನ್ನೇ ಬೀಸ್ತಾ ಉಂಟು. ನೀವು ನೋಡಿರಬಹುದು, IPS ಅಧಿಕಾರಿ ಭಾಸ್ಕರ್ ರಾವ್ ಅವರಂಥ ಹಿರಿಯ ಅಧಿಕಾರಿಯೇ ಆಪ್ನ ವ್ಯಾಪ್ತಿಗೆ ಬಂದಿದ್ದಾರೆ, ಅಂದರೆ ಆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ನಾನು ಎಲ್ಲ ಹಿನ್ನೆಲೆಯನ್ನು ಇಟ್ಕೊಂಡು ಇವತ್ತಿನ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಂಚಾಲಕರು, ಆಮ್ ಆದ್ಮಿ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಸಂಚಾಲಕರಾಗಿರುವಂಥ ರಾಜೇಂದ್ರ ಕುಮಾರ್ KP ಅವರು ನಮ್ಮ ಜೊತೆಗಿದ್ದಾರೆ. ಮಾತುಕತೆಯಲ್ಲಿ ನಾನು ಅವರನ್ನು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಸರ್, ಎಲ್ಲ ವೀಕ್ಷಕರು ನಮಸ್ಕಾರ. ರಾಜೇಂದ್ರ ಕುಮಾರ್ ಅವರೇ, ನಾನು ನೇರವಾಗಿ ವಿಚಾರಕ್ಕೆ ಬರೋದು. ಈಗಾಗಲೇ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ. ಆಮ್ ಆದ್ಮಿ ಪಕ್ಷ ಒಂದು ಸಂದರ್ಭದಲ್ಲಿ ಏನು ದಿಲ್ಲಿಯಲ್ಲಿ ಕೂಡ ಏನು ಭಾರಿ ಸುಲಭವಾಗಿ ಅಧಿಕಾರಕ್ಕೆ ಬಂದದಲ್ಲ, ಭಾರಿ ತಳಮಟ್ಟದಲ್ಲಿ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ಬರುತ್ತೆ. ಅಧಿಕಾರಕ್ಕೆ ಬಂದ ನಂತರ ಬೇರೆ ರಾಜ್ಯಗಳಿಗೆ ವಿಸ್ತರಣೆ ಮಾಡಲಿಕ್ಕೆ, ಅಂದರೆ ನೇರವಾಗಿ ಅಧಿಕಾರ ಪಡೆಯುವಂಥ ಮಟ್ಟಕ್ಕೆ ವಿಸ್ತರಣೆ ಮಾಡಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಆದರೆ ಮೊನ್ನೆ ಚುನಾವಣೆಯಲ್ಲಿ ನಾವು ನೋಡಿದೆವು, ಪಂಜಾಬ್ನಲ್ಲಿ ಒಂದು ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಿದಿರಿ. ಈಗ ನಿಮ್ಮ ವರಿಷ್ಠರು ಅರವಿಂದ ಕೇಜ್ರಿವಾಲ್ ಮತ್ತು ಆಚೆ ಪಂಜಾಬ್ನ ನೂತನ ಮುಖ್ಯಮಂತ್ರಿ ಗುಜರಾತ್ನ ಮೇಲೆ ಕಣ್ಣಿಟ್ಟಿದ್ದಾರೆ. ನಾವು ನಿನ್ನೆ ರ್ಯಾಲಿಯನ್ನು ನೋಡಿದಾಗ ಇಡೀ ಗುಜರಾತ್ನಲ್ಲಿ ಕೂಡ ಒಂದು ಸಂಚಲನವನ್ನು ಮೂಡಿಸಿತ್ತು. ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಕರ್ನಾಟಕದ ವಿಚಾರಕ್ಕೆ ಬರುತ್ತೇನೆ. ದಿಲ್ಲಿಯ ಆಚೆಗೆ ಆಪ್ ಏನು ಹೇಗೆ ಅಂತ ಈಗ ಒಂದು ಪ್ರಶ್ನೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿ ಆಗ್ತಾ ಇದೆ ಅಂತ. ಈಗ ಆಪ್ ಅನ್ನೋದು ಒಂದು ಬದಲಾವಣೆಗೆ ಒಂದು ಮುಖ ಅನ್ನೋವನ್ನು ಮಾತ್ರ ತೋರಿಸ್ತಾ ಇದೀವಿ ಅಷ್ಟೇ ನಾವು. ಬದಲಾವಣೆಯ ಒಂದು ಮುಖ ಅಂತ. ಆದರೆ ಜನಕ್ಕೆ ಬದಲಾವಣೆ ಬೇಕು, ಇದು ಮೊದಲ ಕರ್ತವ್ಯ. ಜನಕ್ಕೆ ಈಗ ಬದಲಾವಣೆ ಬೇಕು. ನಮ್ಮ ಈ 3 ರಾಷ್ಟ್ರ ಪಕ್ಷಗಳ ಯಾವಿದಾವೋ ಅದು ಎಲ್ಲರಿಗೂ ಜನಕ್ಕೆ ಮೋಸ ಮಾಡಿ ಜನರಿಗೆ ಅದರ ಮೇಲೆ ರಾಜಕೀಯದ ಮೇಲೆ ನಂಬಿಕೆ ಹೊರಟೋಗಿದೆ. ಈಗ ಯಾವ ಪಾರ್ಟಿ ಒಂದು ನಂಬಿಕೆ ಕೊಟ್ಟು ಒಂದು ಬಲವಂತವಾಗಿ ಒಂದು ತೋರಿಸ್ತೀವಿ, ನಾವು ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಯಾರು ನಿಂತ್ಕೋತಾರೋ ಅವರಿಗೆ ಜನರ ಮತ ಇದ್ದೇ ಇದೆ. ಸೊ ಆ ಕೆಲಸವನ್ನು ಆಮ್ ಆದ್ಮಿ ಪಾರ್ಟಿ ತೋರಿಸ್ತಾ ಇದೆ. ನಾವು ಮುಂದೆ ನಿಂತು ನಿಮಗೆ ಒಳ್ಳೆ ಕೆಲಸ ಮಾಡಿ ಸರ್ಕಾರದಿಂದ ಯಾವುದೋ ಒಂದು ಅಡ್ಮಿನಿಸ್ಟ್ರೇಷನ್ ಬೇಕೋ ಆ ಥರ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದೀವಿ. ಡೆಲ್ಲಿನಲ್ಲಿ ಮಾಡಿದ್ದೇವೆ, ಮುಂದೆ
ಮಾಡ್ತೀವಿ ಅಂತ ಹೇಳಿ ಪಂಜಾಬಿ ಜನ ಅದಕ್ಕೋಸ್ಕರ ಓಟ್ ಕೊಟ್ಟರು. ಹೌದು, ಇದಕ್ಕೊಂದು ಅವಕಾಶ ಕೊಡಬೇಕು ನಾವು ಅಂತೇಳಿ. ಈ ಅವಕಾಶವನ್ನು ನಾವು ಮುಂದೆ ಗುಜರಾತಲ್ಲಿ ಮಾಡಬೇಕು ಅಂತ. ಗುಜರಾತಲ್ಲಿ ಏನು ಅಡ್ಮಿನಿಸ್ಟ್ರೇಷನ್ ಇದೆ ಅಂತ ಗೊತ್ತಿದೆ. ಸೊ ಈ ಅಡ್ಮಿನಿಸ್ಟ್ರೇಷನ್ ನಾವು ಡೆಲ್ಲಿನಲ್ಲಿ ಮಾಡಿದ್ದನ್ನು ನಿಮ್ಮ ಮುಂದೆ ಕೊಡ್ತೀವಿ. ಈ ಥರ ಒಂದು ಅಭಿಪ್ರಾಯ, ಒಂದು ಬದಲಾವಣೆ ಬಂದ್ಕೊಂಡ್ರೆ ನಮಗೆ ವೋಟ್ ಮಾಡಿ ಮತ ಹಾಕಿ ಅಂತ ಹೇಳಿದ್ರೆ ಜನಕ್ಕೆ ಗ್ಯಾರಂಟಿ ಬೇಕಾಗಿದೆ. ಅವರ ಜನರ ರಿಕ್ವೈರ್ಮೆಂಟ್ ಇದು, ಆಪ್ದ ರಿಕ್ವೈರ್ಮೆಂಟ್ ಅಲ್ಲ, ಇದು ಜನರ ರಿಕ್ವೈರ್ಮೆಂಟ್. ಬದಲಾವಣೆ ಇಮಿಡಿಯೇಟ್ ಬೇಕು. ಯಾವ ಬದಲಾವಣೆಯನ್ನು ಬಯಸ್ತಾರೆ ಅಂತ ನೀವು ಹೇಳುವಂತ? ಹೌದು, ಡೆಫಿನೆಟ್. ಈಗ ಬಹಳ ಜನ ಬೇಸತ್ತು ಹೋಗಿದ್ದಾರೆ. ಈಗ ಬದಲಾವಣೆ ಬೇಕೇ ಬೇಕು. ಈಗಿರೋ ಪಾರ್ಟಿಗಳಿಂದ ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ನಿರೀಕ್ಷೆ ಇಲ್ಲ. ಯಾವ ಪಾರ್ಟಿ ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡುತ್ತೆ ಅಂತ ಹೇಳಿದ್ರೆ ಇದು ಆಪ್ ಇರ್ಬೋದು, ಬೇರೆ ಇನ್ಯಾವುದೇ ಪಾರ್ಟಿ ಇರ್ಬೋದು, ಜನಕ್ಕೆ ಇದ್ರ ಮೇಲೆ ನಂಬಿಕೆ ಬಂದ್ರೆ ನಮಗೆ ಆ ಪಾರ್ಟಿಗೆ ಮತ ಸಿಗ್ತದೆ. ನಾವು ಆ ದೃಷ್ಟಿಯಲ್ಲಿ ಒಳ್ಳೆ ಕೆಲಸ ಮಾಡಿದೀವಿ ಅನ್ನೋದು ನನ್ನ ಅಭಿಪ್ರಾಯ. ಎಸ್, ನಾವು ಇವತ್ತಿನ ಈಗ ಇಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೇವೆ, ಭಾಸ್ಕರ್ ರಾವ್ ಅವರು ದಿಲ್ಲಿಯಲ್ಲಿ ಆ ಪಕ್ಷವನ್ನು ಇವತ್ತು ಸೇರ್ಪಡೆ ಆದಂತಹ ಬೆಳವಣಿಗೆ ಇದು. ಎಸ್, ಇದು ನಾನು ಮತ್ತೆ ರಾಜೇಂದ್ರ ಕುಮಾರ್ ಅವರೇ, ಈಗ ಕೇಜ್ರಿವಾಲ್ ಅವರು ಮತ್ತು ಭಗವಂತ ಮಾನ್ ಅವರು ಪಂಜಾಬ್ನ ಮುಖ್ಯಮಂತ್ರಿ ಮತ್ತು ದಿಲ್ಲಿಯ ಮುಖ್ಯಮಂತ್ರಿ ಅವರು ಗುಜರಾತ್ನಲ್ಲಿ ರ್ಯಾಲಿ ಮಾಡುವ ಸಂದರ್ಭದಲ್ಲಿ ನಿನ್ನೆ ದಿವಸ ಅವರು ಹೇಳಿದಂಥ ಒಂದು ಮಾತು ಅಥವಾ ಏನು ಗುಜರಾತ್ನ ಜನಕ್ಕೆ ಕೊಟ್ಟ ಭರವಸೆ, ಎರಡು ವಿಚಾರಗಳು ನೇರವಾಗಿ ಇಲ್ಲಿ ಅರವಿಂದ ಕೇಜ್ರಿವಾಲ್ ಹೇಳ್ತಾರೆ, ಗುಜರಾತ್ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ. ನಾನು ನಿಮ್ಮ ಹತ್ರ ಕೇಳೋದು ಭಾರಿ ಕುತೂಹಲದ ವಿಚಾರ ಏನಂತ ಹೇಳಿದ್ರೆ, ಗುಜರಾತ್ ಅನ್ನೋ ರಾಜ್ಯ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿನಿಧಿಸ್ತಾ ಇದ್ದಂಥ ಒಂದು ರಾಜ್ಯ. ಅವರು 3 ಅವಧಿಯಲ್ಲಿ ಏನು ಮುಖ್ಯಮಂತ್ರಿ ಆಗಿದ್ದರು. ಜೊತೆಗೆ ಅವರು ನಂತರ ಕೇಂದ್ರಕ್ಕೆ ಬರ್ತಾರೆ, ಪ್ರಧಾನಿ ಆಗ್ತಾರೆ. ಅವರದೇ ಅನುಯಾಯಿಗಳು, ಅವರದೇ ಪಕ್ಷ ಅಲ್ಲಿ ಮುಂದುವರಿಯುತ್ತದೆ, ಆಡಳಿತ ನಡೆಸ್ತಾ ಉಂಟು, ಆಡಳಿತ ಚುಕ್ಕಾಣಿಯಲ್ಲಿ ಇದ್ದಾರೆ. ನರೇಂದ್ರ ಮೋದಿ ಆಗಿ ಎಲ್ಲರೂ BJP ಅವರು ಹೇಳಿಕೊಂಡು ಬಂದದ್ದು ಗುಜರಾತ್ ಮಾಡೆಲ್ ಅಂತ. ನಾವು ಅಧಿಕಾರಕ್ಕೆ ಬಂದರೆ ಗುಜರಾತ್ ಮಾಡೆಲ್ ನಾವೆಲ್ಲ ರಾಜ್ಯಗಳಲ್ಲಿ ಗುಜರಾತ್ ಮಾಡೆಲ್ ಮಾಡ್ತೇವೆ ಅಂತ. ಇಲ್ಲಿ ನಿಮ್ಮ ಕೇಜ್ರಿವಾಲ್ ಅವರು ಗುಜರಾತ್ಗೆ ಹೋಗಿ ಹೇಳ್ತಾರೆ, ಇಡೀ ಗುಜರಾತ್ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ನಾವು ಬದಲಾವಣೆಯನ್ನು ತರ್ತೇವೆ, ಬದಲಾವಣೆಗಾಗಿ ನಮಗೆ ಅಧಿಕಾರ ಕೊಡಿ ಅಂತ. ನಾನು ಕೇಳುವಂಥದ್ದು, ವಾಟ್ ಈಸ್ ಗುಜರಾತ್ ಮಾಡೆಲ್? ಅಂದರೆ ಇಸ್ ಇಟ್ ನಿಜಕ್ಕೂ ಈ ಮಟ್ಟದಲ್ಲಿ ಗುಜರಾತಲ್ಲಿ ಇನ್ನೂ ಕೂಡ ಭ್ರಷ್ಟಾಚಾರ ಉಂಟಾ? ಈ ಪ್ರಶ್ನೆಯನ್ನೇ ಆ್ಯಕ್ಚುಲಿ ಗುಜರಾತ್ ಮಾಡೆಲ್ ಅಂದರೆ BJP ಅವರು ಯಾರು ಹೇಳ್ತಾ ಇದ್ದಾರೋ ನಾವು ಏನು ಮಾಡೆಲ್ ಮಾಡಿದ್ದು ಹೇಳಬೇಕು. ಇಲ್ಲಿವರೆಗೂ ಅದ್ರದ್ದು ಇಲ್ಲಿವರೆಗೂ ಕಾಣಲಿಲ್ಲ. ಗುಜರಾತ್ ಮಾಡೆಲ್ ಅಂತ ಇದ್ದಾರೆ, ಅವ್ರು ಏನು ಮಾಡಿದಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಆಮ್ ಆದ್ಮಿ ಪಾರ್ಟಿ ಡೆಲ್ಲಿ ಮಾಡೆಲ್ ಅಂತ ಹೇಳ್ತಾರೆ. ನಾವು ಅಲ್ಲಿ ಗೌರ್ಮೆಂಟ್ ಶಾಲೆಗಳನ್ನ ತೋರಿಸ್ತಾ ಇದೀವಿ, ಈ ತರ ಆಗ್ತಾ ಇದೆ, ಮೊಹಲ್ಲಾ ಕ್ಲಿನಿಕ್ ಅಂತ ತೋರಿಸ್ತಾ ಇದೀವಿ. ಮತ್ತೆ ಎಷ್ಟು ಆಂಟಿ ಕರಪ್ಷನ್ ಮಾಡಿ ಎಷ್ಟು ಉಳಿತಾಯ ಆಗಿದೆ ಬಜೆಟ್ ಅಲ್ಲಿ, ಎಷ್ಟು ಪಾಸಿಟಿವ್ ಬಜೆಟ್ ಆಗಿದೆ ಅದನ್ನು ತೋರಿಸ್ತಾ ಇದೀವಿ. ಒಂದು ಎಜುಕೇಶನ್ಗೆ ಎಷ್ಟು ಅಲಾಟ್ಮೆಂಟ್ ಮಾಡಿದೀವಿ ಅಂತ ಕೊಡ್ತಾ ಇದೀವಿ. ಆ ಥರ ಯಾವುದೋ ಒಂದು ಗುಜರಾತ್ ಮಾಡೆಲ್ ಅಂತ ಏನು ಬರ್ತಾ ಇದೆ ನಮ್ಮ ಕಲ್ಪನೆಗೆ ಅಂದರೆ ಯಾವುದೂ ಬರ್ತಾ ಇಲ್ಲ. ಆ ಥರ ದಿಲ್ಲಿಯಲ್ಲಿ ಇನ್ನು ಒಂದು ಅವರು ಭರವಸೆಯನ್ನು ಕೂಡ ಕೊಡ್ತಾರೆ, ಉಚಿತವಾಗಿ ನಾವು ದಿಲ್ಲಿಯಲ್ಲಿ ವಿದ್ಯುತ್ ಕೊಟ್ಟೆವು, ನಮಗೆ ಅಧಿಕಾರ ಕೊಟ್ಟರೆ 10 ದಿವಸದಲ್ಲಿ ಅದನ್ನು ನಮಗೆ ಗುಜರಾತಲ್ಲಿ ಮಾಡಿ ತೋರಿಸ್ತೇವೆ ಅಂತ. ಈಗ ಆಕ್ಚುಲಿ ಉಚಿತವಾಗಿ ಅಂತ ಹೇಳೋದ್ರಿಂದ ನಾವು ಕೊಟ್ಟ ಟ್ಯಾಕ್ಸ್ ಹಣನ ನಮಗೆ ಕೊಡ್ತಾ ಇದ್ದಾರೆ. ಇದು ಉಚಿತ ಅಂತ ಹೇಳಕ್ಕಿಂತ ಉಚಿತವಾಗಿ ಜನಸಾಮಾನ್ಯರ ತೆರಿಗೆ ಏನು ಕಟ್ತಾರೋ ಆ ತೆರಿಗೆ ಹಣನ ನಮ್ಮ ಜನಕ್ಕೆ ಉಪಯೋಗ ಮಾಡಬೇಕು. ಈಗ ಅದು ಆಗ್ತಾ ಇಲ್ಲ. ನಾವು ಉಚಿತವಾಗಿ ಅಂತ ಹೇಳಿ ನೀವು ಕೊಟ್ಟ ತೆರಿಗೆ ಹಣ ನಿಮಗೆ ಕೊಡ್ತಾ ಇದೀವಿ ಅಷ್ಟೇ. ಅದು ಬಿಟ್ಟು ನಾವು ಉಚಿತವಾಗಿ ನಮ್ಮ ಪಾಕೆಟ್ನಿಂದ ಕೊಡ್ತಿಲ್ಲ, ಅಥವಾ ನಮ್ಮ ಸರ್ಕಾರದ ಬಜೆಟ್ಗೆ ಏನ್ ಟ್ಯಾಕ್ಸ್ ಕಟ್ತಿರೋ ಜನಕ್ಕೆ ಆ ಟ್ಯಾಕ್ಸ್ಗೆ ಕರೆಕ್ಟ್ ಆಗಿ ಬೇಸಿಕ್ ಫೆಸಿಲಿಟೀಸ್ ಕೊಡಬೇಕು. ಇದು ಯಾವುದೇ ಸರ್ಕಾರದ ಕೆಲಸ. ಜನನಾಗರಿಕರು ಯಾರು ತೆರಿಗೆ ಕೊಡ್ತಾರೋ ಅವರಿಗೆ ಒಳ್ಳೆ ಫೆಸಿಲಿಟೀಸ್ ಕೊಡಬೇಕು, ಬೇಸಿಕ್. ಆ ಬೇಸಿಕ್ ಫೆಸಿಲಿಟೀಸ್ ಕೂಡ ಕೊಡಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ನಡೆಸಿ ಏನು? ನಾವು ಇವತ್ತಿನ ದಿವಸ ಮಂಗಳೂರಲ್ಲಿ ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ ನೋಡಿದ್ರೆ ಪರ್ ಯೂನಿಟ್ 450, 550, 650 ಆ ರೇಂಜಲ್ಲಿ ಬರ್ತಾ ಇದೆ. ಅಲ್ಲಿ 400 ಯೂನಿಟ್ಸ್ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿದ್ರೆ ನೀವು 400 ಯೂನಿಟ್ಸ್ ಯೂಸ್ ಮಾಡಿ ಅಷ್ಟೇ, ಅದಕ್ಕಿಂತ ಕಡಿಮೆ ಇದ್ರೆ ಫ್ರೀ ಆಗಿರ್ತದೆ 200, 400. ಆದ್ರೆ ಅದ್ರ ಮೇಲೆ ಆದ್ರೆ ಮಾತ್ರ ನಿಮಗೆ ಕೊಡಬೇಕಾಗ್ತದೆ. ಸೊ ನಿಮಗೆ ಉಳಿತಾಯ ಮಾಡಬೇಕು ಅನ್ನೋದು ಭಾವನೆ ಬರಬೇಕು, ಕರೆಂಟ್ ಕನ್ಸರ್ವೇಷನ್ ಇರಬೇಕು. ಸೊ ನೀವು ಕೊಟ್ಟ ತೆರಿಗೆ ಹಣದಿಂದ ನಿಮಗೆ ಅದನ್ನು ಫೆಸಿಲಿಟೀಸ್ ಕೊಡ್ತಾ ಇದೀವಿ. ಇದು ನಾವು ತೆರಿಗೆ ಕೊಡೋದು ಏನಕ್ಕೋಸ್ಕರ? ನಮ್ಮ ಬೇಸಿಕ್ ಫೆಸಿಲಿಟೀಸ್ ಕೊಡಬೇಕು ಅಂತ ಹೇಳಿ. ಇಲ್ಲಿ ಬೇಸಿಕ್ ಫೆಸಿಲಿಟೀಸ್ ಯಾವ ಪಾರ್ಟಿನವರು ಕೊಡ್ತಾ ಇಲ್ಲ, ನಾವು ಅದನ್ನು ಕೊಡ್ತಾ ಇದೀವಿ. ಅದ್ರ ಉಚಿತ ಅಂತ ಹೇಳ್ತಾ ಇದೀವಿ ಅಷ್ಟೇ. ಬಟ್ ಇಟ್ ಇಸ್ ಅವರ್ ಓನ್ ಮನಿ. ಪ್ರತಿ ಸಾಮಾನ್ಯ ಜನರ ತೆರಿಗೆ ಕೊಟ್ಟಿದ್ದ ಹಣನೇ ನಾವು ಉಪಯೋಗಿಸ್ತಾ ಇದೀವಿ. ಮುಂಚೆ ಇದನ್ನ ಪೋಲ್ ಮಾಡ್ತಾ ಇದ್ರು, ಇದನ್ನ ಡೈವರ್ಟ್ ಮಾಡ್ತಾ ಇದ್ರು, ವೇಸ್ಟ್ ಮಾಡ್ತಾ ಇದ್ರು. ಇದು ಜನ ತಿಳ್ಕೊಂಡಿದ್ರೆ ಉಚಿತವಾಗಿ ಕೊಟ್ಬಿಟ್ಟು ಗೌರ್ಮೆಂಟ್ ಲಾಸ್ ಅಲ್ಲಿ ಇದೆ ಅಂತ. ಯಾವ ಗೌರ್ಮೆಂಟು ಲಾಸ್ ಅಲ್ಲ, ಸರ್ಕಾರದಲ್ಲಿ ಸಿಕ್ಕಾಪಟ್ಟೆ ಹಣ ಇದೆ. ಅದನ್ನು ಸರಿಯಾಗಿ ಭ್ರಷ್ಟಾಚಾರ ಮುಕ್ತ ಮಾಡಿ ಕೆಲಸ ಮಾಡಿದ್ರೆ ನಮ್ಮ ದೇಶದಲ್ಲಿ ಎಲ್ಲಾ ತರ ಪ್ರಗತಿನೂ ಆಗ್ತದೆ. ಇದನ್ನ ನಾವು ಮಾಡಿ ತೋರಿಸಿದ್ದೇವೆ. ನಾವೀಗ ಗುಜರಾತಲ್ಲಿ ಹೇಳ್ತಿರೋದು, ನಮಗೆ ಅಧಿಕಾರ ಬಂದ್ರೆ ನೀವೆಲ್ಲ ತೆರಿಗೆ ಕೊಡೋ ಹಣ ನಿಮಗೆ ತೆರಿಗೆ ಕರೆಕ್ಟ್ ಆಗಿ ಫೆಸಿಲಿಟೀಸ್ ಕೊಡ್ತೀವಿ ಅಷ್ಟೇ, ಅದು ನಾವು ಫ್ರೀ ಆಗಿ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಒಳ್ಳೆ ವಿಚಾರ. ಈ ನೋಡಿ ನಮ್ಮ ಜೊತೆಗೆ ಆ ಪಕ್ಷದ ಕರ್ನಾಟಕ ರಾಜ್ಯ ಅಧ್ಯಕ್ಷರಾಗಿರುವಂತಹ ಪೃಥ್ವಿ ರೆಡ್ಡಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇದು ಅರವಿಂದ ಕೇಜ್ರಿವಾಲ್ ಜೊತೆಗೆ ಭಗವಂತ್ ಮಾನ್ ಅವರು ನಿನ್ನೆ ದಿವಸ ಗುಜರಾತ್ನಲ್ಲಿ ರ್ಯಾಲಿ ಮಾಡೋ ಸಂದರ್ಭದಲ್ಲಿ
ಭರವಸೆಯನ್ನು ಕೊಡ್ತಾರೆ. ಏನೋ ನಾವು ಅಧಿಕಾರಕ್ಕೆ ಬಂದರೆ, ಗುಜರಾತ್ನಲ್ಲೇ ಅಧಿಕಾರಕ್ಕೆ ಬಂದರೆ ಬದಲಾವಣೆಯನ್ನು ಮಾಡಿ ತೋರಿಸ್ತೇವೆ, ದಿಲ್ಲಿಯ ಬದಲಾವಣೆಯನ್ನು ಮಾಡಿ ತೋರಿಸ್ತೇವೆ, ಮತ್ತು ಇಡೀ ಗುಜರಾತ್ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಪೃಥ್ವಿ ರೆಡ್ಡಿ ಅವರೇ. ಎಸ್, ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಬಯಸಿರುವಂಥದ್ದು, ಇಷ್ಟರವರೆಗೆ ಬಿ ಜೆ ಪಿಯ ನಾಯಕರುಗಳು ಪ್ರಧಾನಿಯಾದಿಯಾಗಿ ಗುಜರಾತ್ ಮಾಡೆಲ್ ಅಂತ ಹೇಳಿಕೊಂಡು ಬರ್ತಾ ಇದ್ರು. ಸೊ ಈಗ ನಾವು ಗುಜರಾತನ್ನು ಬದಲಾವಣೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀರಿ. ಸೊ ಹಾಗಿದ್ರೆ ಗುಜರಾತ್ ಮಾಡೆಲ್ ಅಂತ ಇರಲಿಲ್ವಾ, ಅಥವಾ ಎಸ್ ಅಲ್ಲಿ ನಿಜವಾಗಿಯೂ ಗುಜರಾತ್ ಅನ್ನುವ ರಾಜ್ಯ ಕರಪ್ಷನಲ್ಲಿ ಇವತ್ತು ಮುಳುಗಿದೆಯಾ? 2-3 ವಿಷಯ. ಎಸ್ ಸರ್. ಗುಜರಾತ್ ಮಾಡೆಲ್ ಪ್ರಕಾರ ಕೆಲವೇ ಜನರಿಂದ ಕೆಲವೇ ಜನರಿಗಾಗಿ ಸರ್ಕಾರ ಇದ್ದಿತ್ತು. ಓಕೆ. ನಮ್ಮ ಮಾದರಿನಲ್ಲಿ ಜಾಸ್ತಿ ಜನ ಇಂದ ಎಲ್ಲರಿಗೂ ಒಳ್ಳೇದಾದ ರಾಜಕೀಯ. ಈಗ ತಾನೇ ರಾಜೇಂದ್ರ ಅವರು ನಿಮ್ ಜೊತೆ ಇದ್ದಾರೆ ಅಂತ ತಿಳ್ಕೊಂತೀನಿ. ಧ್ವನಿ ಕೇಳದಾಗಿತ್ತು. ಜನರ ತೆರಿಗೆ ಹಣ ಲೂಟಿ ಆಗದೆ ಜನರ ಜೋಬ್ನಲ್ಲಿ ತುಂಬಿಕೊಂಡೇ ಇದ್ರೆ ಎಷ್ಟೆಲ್ಲ ನಾವು ಮಾಡಬಹುದು ಅಂತ ನಾವು ಆಲ್ರೆಡಿ ಡೆಲ್ಲಿ ಸರ್ಕಾರ ಮಾಡಿ ತೋರಿಸಿದೆ. ಪಂಜಾಬ್ನಲ್ಲಿ ನಾವು ಸರ್ಕಾರ ಫಾರ್ಮ್ ಮಾಡಿ ಇನ್ನೂ 20 ದಿವಸ ಆಗಿಲ್ಲ. ಆದರೆ ಅಲ್ಲಿ 2 ಮುಖ್ಯವಾದ ನಿರ್ಣಯಗಳನ್ನ ಸರ್ಕಾರ ತಗೊಂಡಿರೋದು. ಒಂದು, 222 ಜನಕ್ಕೆ ಯಾವುದೋ ಕಾಲದಲ್ಲಿ ಒಂದು ಲೈಫ್ ಥ್ರೆಟ್ ಇತ್ತು ಅಂತ ಜನಸಾಮಾನ್ಯರ ತೆರಿಗೆ ಹಣ ಇಂದ ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಿದೀವಿ. ಕೋಟ್ಯಾಂತರ ರೂಪಾಯಿ ಪ್ರತಿ ವರ್ಷ ಖರ್ಚು ಮಾಡಿ ಅವ್ರಿಗೆ ಬಾಡಿ ಗಾರ್ಡ್ಸ್, ಗನ್ಮೆನ್ ಕೊಡ್ತಾ ಇದ್ರು. ಅದನ್ನ ನಾವು ನಿಲ್ಸಿದ್ದೀವಿ. ಈ ಟೆರರಿಸ್ಟ್ ಥ್ರೆಟ್ಸ್ ಏನಿತ್ತು ಖಾಲಿಸ್ತಾನ್ ಸಮಯದಲ್ಲಿ, ಅದು ಮುಗಿದು 30 ವರ್ಷ ಆಗಿದೆ. ಇವತ್ತು ಅವರಿಗೆ ಸೆಕ್ಯೂರಿಟಿ ಬೇಕಿರೋದು ಅವ್ರ ಬಲ ತೋರ್ಸ್ಕೊಡ್ಲಿಕ್ಕೆ, ತೋಲ್ಬಲ ತೋರ್ಸ್ಕೊಡ್ಲಿಕ್ಕೆ. ಸೊ ಅದನ್ನ ಒಂದು ತೆಗೆದಾಕಿದ್ವಿ. ಆ ಕೋಟ್ಯಾಂತರ ರೂಪಾಯಿ ಉಳಿತಾಯ ಆಗಿರೋದು ಈಗ ನಾವು ಜನರ ಮೇಲೆ ಖರ್ಚು ಮಾಡ್ತೀವಿ. ನೆಕ್ಸ್ಟ್, MLA ಅಲ್ಲಿ 1 ಬಾರಿ ಗೆದ್ದು ಬಂದ್ರೆ ಇಡೀ ಜೀವನ ಅವ್ರಿಗೆ ಪೆನ್ಷನ್ ಸಿಗ್ತಾ ಇತ್ತು. ಅದೇನ್ ಚಿಕ್ಕ ಪೆನ್ಷನ್ ಅಲ್ಲ, ತಿಂಗಳಿಗೆ 3 ರಿಂದ 5 ಲಕ್ಷ ರೂಪಾಯಿ. ನಾವು ಅದನ್ನ 1 ಟರ್ಮ್ಗೆ ಲಿಮಿಟ್ ಮಾಡಿದ್ದೀವಿ. ಅಂದ್ರೆ ನೀವು ಸೋತ ಮೇಲೆ 1 ಟರ್ಮ್ ನಿಮ್ಗೆ ಪೆನ್ಷನ್ ಸಿಕ್ಕತರ. ಒಂದ್ಸಲಿ ಗೆದ್ದಿರೋ ವ್ಯಕ್ತಿ ಇಡೀ ಜೀವನ ಅವ್ರ ಸತ್ತ ಮೇಲೆ ಅವ್ರ ಕುಟುಂಬಕ್ಕೆ ಪೆನ್ಷನ್ ಕೊಡೋದು ಯಾವ ಜಾಬ್ ನಲ್ಲಿನೂ ನಿಮ್ಗೆ ಸಿಕ್ಕಲ್ಲ. ಯಾವ ಕೆಲ್ಸಕ್ಕಾದ್ರೂ ಹೋಗಿ, ಯಾವ ಮಲ್ಟಿನ್ಯಾಷನಲ್ ಕೆಲಸ ಮಾಡಿ, ಯಾವ ಗವರ್ಮೆಂಟ್ ಸರ್ಕಾರಿ ಕೆಲಸ ತಗೊಳ್ಳಿ, ನಿಮಗೆ ಇಡೀ ಜೀವನ ನಿಮಗೆ. ಪೃಥ್ವಿ ರೆಡ್ಡಿ ಅವರೇ, ರಾಜಕೀಯಕ್ಕೆ ಬರುವಾಗ ನಾವು ಸೇವೆಯನ್ನು ಮಾಡ್ಲಿಕ್ಕೆ ಅಂತ ಬಂದಿರ್ತಾರೆ, ಜಾಬ್ಗೆ ಅಂತ ಬಂದಿರುವುದಿಲ್ಲ. ರಾಜಕೀಯಕ್ಕೆ ಒಬ್ಬರು ಬರುವಾಗ ನಾನು ಈ ದೇಶಕ್ಕೆ, ಈ ನಾಗರಿಕರಿಗೆ, ಇವರಿಗೆ ಸೇವೆ ಮಾಡ್ಲಿಕ್ಕೆ ಅಂತ ಬಂದವನು. ಅವನಿಗೆ ನಾವು ಪೆನ್ಷನ್, ಈಗ ಉದ್ಯೋಗಿ ಸೇವೆ ಮಾಡಿದ ನಂತರ ಒಂದು 5 ವರ್ಷ ಅವ್ರಿಗೆ ಅವಕಾಶ ಕೊಡುವುದು ಅವ್ರ ಲೈಫ್ ನಲ್ಲಿ ಅವ್ರಿಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ. ಇಡೀ ಜೀವನ ಮಾಡ್ಬೇಕು ಅಂತ ಏನಿಲ್ವಲ್ಲ. ಈಗ ನೀವ್ ಹೇಳಿ, ನಿಜವಾಗ್ಲೂ ಎಷ್ಟು MLA ಆ ಸಂಬಳದ ಮೇಲೆ ನಂಬ್ಕೊಂಡು ರಾಜಕೀಯ ಮಾಡ್ತಿರೋದು. ಆ ಸಂಬಳದ ಮೇಲೆ ನಂಬ್ಕೊಂಡು ರಾಜಕೀಯ ಮಾಡ್ಬೇಕು ಅಂದ್ರೆ ಅವ್ರು ಯಾವ ಚುನಾವಣೆಗೂ ನಿಲ್ಲಿಕ್ ಆಗಲ್ಲ. 20 ಕೋಟಿ ಒಂದು ಚುನಾವಣೆ ಮೇಲೆ ಖರ್ಚು ಮಾಡ್ಬೇಕು ಅಂದ್ರೆ ಆ ಹಣ ನಿಮ್ಗೆ ಸಂಬಳದಿಂದ ಉಳಿಸ್ಕೊಂಡು ಯಾವತ್ತೂ ರಾಜಕೀಯ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಇಂಥದ್ದು ಉಳಿತಾಯ ನಾವು ಮಾಡಿ ಜನರ ಮೇಲೆ ಖರ್ಚು ಮಾಡ್ತೀವಿ. ಈಗ ಗುಜರಾತ್ ಮಾಡೆಲ್ ಅಂತ ಹೇಳ್ತಿದ್ರಿ. ನಮಗೆ ಗುಜರಾತಿನ ಚೀಫ್ ಮಿನಿಸ್ಟರ್ 190 ಕೋಟಿ ಕೊಟ್ಟು ಒಂದು ಜೆಟ್ ಪ್ಲೇನ್ ತಗೊಂಡ್ರು. ನಾವು 220 ಕೋಟಿ ಖರ್ಚು ಮಾಡಿ ಇಡೀ ವರ್ಷ ಪ್ರತಿ ಮಹಿಳೆಗೆ ನಾವು ಬಸ್ ಪ್ರಯಾಣ ಫ್ರೀ ಮಾಡಿದ್ವಿ. ಅವ್ರು ರಾಜಕೀಯ, ನಮ್ಮ ರಾಜಕೀಯದಲ್ಲಿ ಇರೋದು ವ್ಯತ್ಯಾಸ ಅಷ್ಟೇ. ಸರ್ಕಾರ ಹತ್ರ ಹಣ ಇಲ್ದೇ ಇರೋ ಕಾರಣ ಲೂಟಿ ಆಗ್ತಿರೋದು. ನೀವ್ ನೋಡಿದ್ರಿ, ನಮ್ಮ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನವರು 8 ತಿಂಗಳ ಮುಂಚೆ
ಪ್ರಧಾನ ಮಂತ್ರಿಗೆ ದೂರು ಕೊಡ್ತಾರೆ, ದೂರು ಕೊಡ್ತಾರೆ. 40% ನಿಮ್ ಮಿನಿಸ್ಟರ್ 40% ಕಮಿಷನ್ ಕೇಳ್ತಿದ್ದಾರೆ ಅಂದ್ರು. ಹೌದು ಹೌದು 40% ಕಮಿಷನ್ ತಿಂದ್ರೆ ಕೇವಲ ಇದು ಹಣದ ವಿಷಯ ಅಲ್ಲ. ಹೌದು ಹೌದು. ಆ ಕಾಂಟ್ರಾಕ್ಟರ್ಸ್ ಕಟ್ಟಿರೋ ಬ್ರಿಡ್ಜ್ ಆಗ್ಲಿ, ಒಂದು ಶಾಲೆ ಆಗ್ಲಿ, ಒಂದು ಆಸ್ಪತ್ರೆ ಆಗ್ಲಿ, ಅದರ ಗುಣಮಟ್ಟದ ಪ್ರಶ್ನೆ. ಅದರಲ್ಲಿ ಸಿಮೆಂಟ್ ಕಮ್ಮಿ ಹಾಕಿರ್ತಾರೆ, ಸ್ಟೀಲ್ ಕಮ್ಮಿ ಹಾಕಿರ್ತಾರೆ. ಇವತ್ತಿಲ್ದಿದ್ರೆ ನಾಳೆ ದಿವಸ ಅದು ಬೀಳುತ್ತೆ. ನೀವು ನೋಡಿದ್ದೀರಾ, ಬೆಂಗಳೂರಿನಲ್ಲಿ ಆ ತುಮಕೂರು ರೋಡ್ ಮೇಲೆ ಒಂದು ಎಲಿವೇಟೆಡ್ ಫ್ಲೈಓವರ್ ಮಾಡಿದ್ದಾರೆ. ಅದು ಮಾಡಿ ಒಂದು 10-12 ವರ್ಷನೂ ಆಗಿಲ್ಲ. ಈಗಾಗಲೇ ಅದ್ರ ಮೇಲೆ ಹೆವಿ ವೆಹಿಕಲ್ಸ್ ಹೋಗಂಗಿಲ್ಲ, ಅದು ಬೀಳುತ್ತೆ ಅಂತ ರಿಪೋರ್ಟ್ ಬಂದಿದೆ. 100 ವರ್ಷದ ಮುಂಚೆ ಕಟ್ಟಿರೋ ಬ್ರಿಡ್ಜ್ ಇನ್ನೂ ನಿಂತಿದೆ. 10 ವರ್ಷ ಮುಂಚೆ ಕಟ್ಟಿರೋ ಬ್ರಿಡ್ಜ್ ಇವತ್ತು ಬೀಳೋ ಕಾರಣ ಭ್ರಷ್ಟಾಚಾರ. ಹಾಗಿದ್ರೆ ಇದು ಹಣ ಇರುತ್ತೆ. ರೆಡ್ಡಿ ಅವರೇ UK ತಗೊಳ್ಳಿ, ಜರ್ಮನಿ ತಗೊಳ್ಳಿ, ರೆಡ್ಡಿ ಅವರೇ, ಅಲ್ಲಿ ಯಾರು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಖರ್ಚು ಮಾಡಲ್ಲ. ತೆರಿಗೆ ಕಟ್ಟಿದ ನಂತರ ತಿರುಗಿ ಹೋಗಿ ಶಾಲೆ ಫೀಸ್ ಕಟ್ಟಂಗಿಲ್ಲ, ಆಸ್ಪತ್ರೆ ಬಿಲ್ ಕಟ್ಟಂಗಿಲ್ಲ. ಇದು ರೆಡ್ಡಿ ಅವರೇ, ಗುಜರಾತ್ ನಲ್ಲಿ ಈಗ ಕೇಜ್ರಿವಾಲ್ ಅವರು ನಿನ್ನೆ ರ್ಯಾಲಿಯಲ್ಲಿ ಹೇಳಿರೋ ಪ್ರಕಾರ ಗುಜರಾತ್ ನಲ್ಲಿ ಸಂಪೂರ್ಣ ಭ್ರಷ್ಟಾಚಾರ ಇದೆ ಅಂತ. ನಿಜ. ಸೊ ಎಜುಕೇಶನ್ ಇಂಡೆಕ್ಸ್ ನೋಡಿ 14ನೇ ಸ್ಥಾನದಲ್ಲಿದೆ. ವಿಮೆನ್ ಮತ್ತು ಚೈಲ್ಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿನಲ್ಲಿ 17ನೇ ಸ್ಥಾನದಲ್ಲಿದೆ. ಸೊ ಗುಜರಾತ್ ಮಾಡೆಲ್ ಯಾರಿಗೆ? ಅದಾನಿ ಅಂಬಾನಿಗ, ಜನಸಾಮಾನ್ಯರಿಗ? ಅದಾನಿ ಅಂಬಾನಿಗೆ ಗುಜರಾತ್ ಮಾಡೆಲ್ ಇಡ್ಸ್ಬೋದು. ಅದಕ್ಕೆ ಹೇಳಿದ ಕೆಲವೇ ಜನರಿಂದ ಕೆಲವೇ ಜನಕ್ಕೆ ರಾಜಕೀಯ ಅವ್ರ ಮಾದರಿ. ನಮ್ಮ ಮಾದರಿ ಜನಸಾಮಾನ್ಯರಿಗೆ ಒಳ್ಳೇದಾದ ರಾಜಕೀಯ. ಇದು ಕರ್ನಾಟಕ ರಾಜ್ಯದ ವಿಚಾರಕ್ಕೆ ಬರುವಾಗ ಇದೀಗ ಭಾಸ್ಕರ್ ರಾವ್ ಅವರಂತ IPS ಅಧಿಕಾರಿ ಅವರು ಕೂಡ ಸೇರಿದ್ದಾರೆ. ಇಡೀ ರಾಜ್ಯದಲ್ಲಿ ಮೊನ್ನೆ ಪಂಜಾಬ್ ಚುನಾವಣೆ ಬಳಿಕ ಒಂಥರ ವಿಶೇಷವಾದಂಥ ಒಂದು ಒಲವು ಆ ಪಕ್ಷದತ್ತ ಬರ್ತಾ ಉಂಟು ಅಂತ ಒಂದು ವಾತಾವರಣ ಕಾಣಿಸ್ತಾ ಉಂಟು. ಏನ್ ಹೇಳ್ತೀರಿ? ಇವತ್ತು ಇಡೀ ದೇಶದಲ್ಲಿ ಆಮ್ ಆದ್ಮಿ ಪಕ್ಷ ಅಂದ್ರೆ ಒಂದು ಆಶಾ ಕಿರಣ ತರ ಇದೆ. ಬದಲಾವಣೆಗೆ ಇನ್ನೊಂದು ಹೆಸರು ಇವತ್ತು ಆಮ್ ಆದ್ಮಿ ಪಾರ್ಟಿ. ನಾನ್ ಮೊನ್ನೆ ಮಂಗಳೂರು ಸೂಳ್ಯಾಗ್ ಬಂದಿದ್ದೆ. ಸೂಳ್ಯಾನಲ್ಲಿ ಪವರ್ ಪ್ಲಾಂಟ್, ಅದಾನಿ ಪವರ್ ಪ್ಲಾಂಟ್ ಇರೋದು ಒಂದು 40-50 ಕಿಲೋಮೀಟರ್ ದೂರದಲ್ಲಿ. ಇಲ್ಲಿ ನಾವು ಫ್ರೀ ಕರೆಂಟ್ ಕೊಡ್ತಿದ್ದೀವಿ. ಕಂಪನಿ 1 ಅವರ್ ಪವರ್ ಕಟ್ ಮಾಡಿದ್ರೆ ಫೈನ್ ಕಟ್ಟಬೇಕು, 1 ಅವರ್ಕಿನ ಜಾಸ್ತಿ ಪವರ್ ಕಟ್ ಮಾಡಿದ್ರೆ. ಆದ್ರೆ ಸೂಳ್ಯಾನಲ್ಲಿ ಅಷ್ಟ್ ಹತ್ರ ಇದ್ರೇನು ಪವರೇ ಇಲ್ವಲ್ಲ. ದುಡ್ಡು ಕೊಡೋರ್ಗೇನು ಪವರ್ ಕೊಡದೇ ಇರೋ ಸ್ಥಿತಿ ನಮ್ಮ ರಾಜ್ಯದಲ್ಲಿದೆ. ಇಲ್ಲಿ 200 ಯೂನಿಟ್ ಕರೆಂಟ್ ಫ್ರೀ ಕೊಟ್ಟು ಆ ಕಂಪನಿ 1 ಅವರ್ಗಿನ ಜಾಸ್ತಿ ಪವರ್ ಕಟ್ ಮಾಡಿದ್ರೆ ಆ ಪ್ರೈವೇಟ್ ಕಂಪನಿ ಮೇಲೆ ನೀವು ಕ್ಲೇಮ್ ಮಾಡಬಹುದು. ವ್ಯತ್ಯಾಸ ಇರೋದು ಇಷ್ಟೇ. ಈಗ ಅದೇ ಕರ್ನಾಟಕದಲ್ಲಿ ಯಾವ ರೀತಿಯ ಒಲವು ಆಮ್ ಆದ್ಮಿ ಪಕ್ಷದ ಬಗ್ಗೆ ಬರ್ತಾ ಉಂಟು ಅಂತ? 10ನೇ ತಾರೀಕು ತನಕ ಜನ ಆಮ್ ಆದ್ಮಿ ಪಕ್ಷ ಅಂದ್ರೆ ಒಳ್ಳೆ ಪಕ್ಷ, ಡೆಲ್ಲಿನಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಆದ್ರೆ ಈ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಇವ್ರು ನಿಂತು ಗೆದ್ದು ಬರೋದು ಸಾಧ್ಯವಿಲ್ಲ ಅಂತ ಜನ ನಂಬ್ತಿದ್ರು. ಆದ್ರೆ ಈ ಪಂಜಾಬ್ ಚುನಾವಣೆ ನೋಡಿ ಅಲ್ಲಿ ಒಬ್ಬ ಮೊಬೈಲ್ ಅಂಗಡಿನಲ್ಲಿ ಕೆಲಸ ಮಾಡ್ತಿರೋ, ರಿಪೇರ್ ಕೆಲಸ ಮಾಡ್ತಿರೋ ಹುಡುಗ ಸಿಟ್ಟಿಂಗ್ CM ನ ಸೋಲ್ಸಿರೋದು, 13 ಜನ ಡಾಕ್ಟರ್ಸ್, 7 ಜನ ಅಡ್ವೊಕೇಟ್ಸ್ ಅಂತವ್ರು ಗೆದ್ ಬಂದಿರೋ ನಂತರ ಆ ಒಂದು ಏನಂತೀರ ಜನರಲ್ ಮನ್ಸಿದ್ದು ಇವ್ರು ಗೆಲ್ಲಕ್ ಸಾಧ್ಯವಿಲ್ಲ ಅಂತ ಅದು ಹೊರಟೋಯ್ತು. ಇಡೀ ರಾಜ್ಯದಲ್ಲಿ ಒಂದು ಡೆಫಿನೆಟ್ಲಿ ಒಂದು ವೇವ್ ಇದೆ ಅಂತ ನಾವು ಹೇಳಕ್ ತಪ್ಪಿರಲ್ಲ. ಈಗ ಭಾಸ್ಕರ್ ರಾವ್ ಅವರ ಸೇರ್ಪಡೆ ಒಂಥರ ಬಲ ತಂದು ಕೊಡುತ್ತಾ? ಭಾಸ್ಕರ್ ರಾವ್ ತರ ನಮ್ಗೆ 220 ಕ್ಷೇತ್ರದಲ್ಲಿ ಅಂತ ಜನ ಬೇಕು. ಯಾಕಂದ್ರೆ ನಮ್ಮ ಹತ್ರ ಡೆಲ್ಲಿ ಮಾದರಿ ಇದೆ, ಬೇಗನೆ ನಮ್ಗೆ ಪಂಜಾಬ್ ಮಾದರಿ ಇರುತ್ತೆ. ಆದ್ರೆ ಕರ್ನಾಟಕ ಆಗ್ಲಿ ಬೇರೆ ರಾಜ್ಯಗಳಲ್ಲಾಗ್ಲಿ ಪಕ್ಷ ಬೆಳಿಬೇಕು ಅಂದ್ರೆ ಅಲ್ಲಿನ ಸ್ಥಳೀಯ ಜನ ಪ್ರೀತಿ ಮತ್ತು ವಿಶ್ವಾಸ ಇಟ್ಕೊಂಡಿರೋ ಜನ ಮುಂದೆ ಬಂದ್ರೆ ಆಮ್ ಆದ್ಮಿ ಪಕ್ಷ
ಬೇಗನೆ ಬೆಳೆಯುತ್ತೆ ಅಂತ ನಮ್ಮ ಅಭಿಪ್ರಾಯ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್. ಆಪ್ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿರುವಂಥ ಪೃಥ್ವಿ ರೆಡ್ಡಿ ಅವರ ಖಚಿತವಾದ ಅಭಿಪ್ರಾಯಗಳು. ಎಸ್, ನಾನು ಮತ್ತೆ ಇದು ರಾಜೇಂದ್ರ ಅವರೇ, ಗುಜರಾತ್ ಮಾಡೆಲ್ನ ಬಗ್ಗೆ ಅವರು ಹೇಳಿದರು. ಎಸ್, ಗುಜರಾತ್ ಮಾಡೆಲ್ ಏನೋ ಕೆಲವರಿಗೆ ಮಾತ್ರ ಪ್ರಯೋಜನ ಆಗಿರಬಹುದು, ಇಡೀ ಜನಕ್ಕೆ ಅಲ್ಲ ಅಂತ. ಕೇಜ್ರಿವಾಲ್ ಅವರು ನಿನ್ನೆಯ ಭಾಷಣದಲ್ಲಿ ಕೂಡ ಅವರು ಗುಜರಾತ್ನ ರ್ಯಾಲಿಯಲ್ಲಿ ಕೂಡ ಅದನ್ನೇ ಹೇಳುವಂಥದ್ದು. ಅವರು ನಾವು ಒಟ್ಟಾಗಿ ಅಧಿಕಾರ ಮಾಡುವ ಅಂತ, ಇಡೀ ಗುಜರಾತ್ನ 6.5 ಕೋಟಿ ಜನರು ಸೇರಿ ನಾವು ಅಧಿಕಾರ ನಡೆಸುವಂಥದ್ದು ಮಾತನ್ನು ಹೇಳ್ತಾರೆ. ಈಗ ಸಾಮಾನ್ಯವಾಗಿ ಇಷ್ಟು ತನಕ ದಕ್ಷಿಣ ಭಾರತದ ವ್ಯಾಪ್ತಿಗೆ ಬರುವಾಗ ಗುಜರಾತ್ ಅಂತ ಹೇಳಿದ್ರೆ ಏನೋ ಭಾರಿ ದೊಡ್ಡ ಮಾಡೆಲ್ ಅಂತ ಹೇಳಿಕೊಂಡೇ ಬಂದದ್ದು, ಪ್ರಚಾರ ಕೂಡ ಇತ್ತು. ಸೊ ಎಲ್ಲೋ ಅದನ್ನು ಆ ಒಂದು ಪ್ರಚಾರವನ್ನು ಬ್ರೇಕ್ ಮಾಡ್ತಾ ಇರೋಗೆ, ಆ ಒಂದು ಪ್ರಚಾರದ ಏನೋ ದೊಡ್ಡ ಇದಿದೆಯಲ್ಲ, ಕುಮ್ಮ ಇದೆಯಲ್ಲ, ಅದನ್ನು ಒಡೆಯುವಾಗಿ ಕಾಣಿಸ್ತಾ ಉಂಟು. ಇದು ಆ್ಯಕ್ಚುಲಿ ಹೇಳ್ತಿರೋದಂದರೆ ಸತ್ಯ ಏನು ಅನ್ನೋದು ಅದನ್ನೇ ಹೇಳ್ತಿರೋದು. ಅಲ್ಲಿ ಸತ್ಯ ಏನು ಅಂತ ಹೇಳಿದ್ರೆ, ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಅವ್ರು ಹೇಳ್ದಂಗೆ ಬರೀ ಕೆಲವು ಜನಕ್ಕೆ ಮಾತ್ರ ಇದಾಗಿದೆ, ಅದೇ ಬಿಟ್ಬಿಟ್ಟು ಬೇರೆ ಇನ್ಯಾವ ಜನಕ್ಕೂ ಅದದ್ದು ಬರ್ತಿಲ್ಲ. ಸಾಮಾನ್ಯ ಜನರ ಪರಿಸ್ಥಿತಿ ಹಾಗೇ ಇದೆ. ಸೊ ಅದನ್ನ ಹೊರಗಡೆ ಎಲ್ಲೂ ತಿಳಿಸ್ತಾ ಇಲ್ಲ ಜನಗಳಿಗೆ. ಅವರ ಜನಸಾಮಾನ್ಯರ ಇಂಡೆಕ್ಸ್ ನೋಡಿದ್ರೆ ಏನು ಮೇಲೆ ಬಂದಿದೆಯಾ, ಎಜುಕೇಶನ್ ಇಂಡೆಕ್ಸ್ ಮೇಲಿದೆಯಾ, ಅದು ಇಲ್ಲ. ಸೊ ಹಾಗಾದ್ರೆ ಅಲ್ಲಿ ಅಭಿವೃದ್ಧಿ ಮಾಡಲ್ ಅನ್ನೋದು ಏನಾಗಿದೆ, ಆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ಸಂಪತ್ತಿ ಲೂಟಿ ಆಗಿರೋದೆಲ್ಲ ಗುಜರಾತಿ ಇಂಡಸ್ಟ್ರಿಯಲಿಸ್ಟ್ ಮಾಡಿರೋದು. ಆ್ಯಕ್ಚುಲಿ ನೀವು ನೀರಜ್ ಮಲ್ಯ ಅಥವಾ ನೀರವ್ ಮೋದಿ ತಗೊಳ್ಳಿ, ಅಥವಾ ದೊಡ್ಡ ದೊಡ್ಡ ಮನುಷ್ಯರು ಅಂತ ಹೇಳ್ಕೊಳ್ತಿರೋರೆಲ್ಲರೂ ಮಾಡ್ಕೊಂಡಿರೋದು ಅಲ್ಲಿಂದ. ಸೊ ಆ ಹಣಕಾಸು ವ್ಯವಸ್ಥೆನ ಅದನ್ನೇ ನಾವು ಮಾಡಲ್ ಅಂತ ಮಾಡಬೇಕಾಗಿರೋದು ಈಗ ಎಲ್ಲ ಕಡೆ. ಗುಜರಾತ್ ಮಾಡಲ್ ಅಂದ್ರೆ ಮೋಸ್ಟ್ಲಿ ಆ ಥರ ಮಾಡಿ ನಮ್ಮ ದುಡ್ಡಿನ ದೇಶದಿಂದ ಹೊರಗಡೆ ಹೋಗಂತ ಮಾಡೋದಕ್ಕೆ ಗುಜರಾತ್ ಮಾಡಲ್ ಅಂತ ಹೇಳ್ತಿರ್ಬೋದು ನಾವು. ಆದರೆ ನಮಗೆ ಬೇಕಾಗಿರೋದು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಬೇಸಿಕ್ ಫೆಸಿಲಿಟೀಸು, ಅವರು ನೆಮ್ಮದಿಯಾಗಿ ಜೀವನ ಮಾಡೋಂಥದ್ದು ಅಂಥ ಒಂದು ಅಡ್ಮಿನಿಸ್ಟ್ರೇಷನ್ ಬೇಕು. ನಮ್ಮ ಪಾರ್ಟಿ ಸೇರ್ತಿರೋದು ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಒಟ್ಟಿಗೆ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡು ಹೋಗೋಣ ಅಂತ. ಈ ಥರ ಗುಜರಾತ್ ಮಾಡಲ್ ಆದರೆ ಇದು ಗುಜರಾತ್ ನಿಜವಾದ ಮಾಡಲು. ಅವ್ರು ಹೇಳ್ತಿರೋ ಮಾಡಲು ಅವರೇ ಬಂದು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ, ಅಷ್ಟು ಕಾಂಪ್ಲಿಕೇಟೆಡ್ ಆಗಿರ್ತದೆ. ಎಸ್, ಈಗ ಡೆಲ್ಲಿಯ ಮಾಡೆಲ್ನ ವಿಚಾರಕ್ಕೆ ಬರುವ. ನೀವಲ್ಲಿ ಒಳ್ಳೆಯ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡಿಸಿದ್ದು, ಅದನ್ನೊಂದು ಇಂಟರ್ನ್ಯಾಷನಲ್ ಲೆವೆಲ್ ಸ್ಕೂಲ್ನ ತನಕ ತಂದು ಕೊಟ್ಟದ್ದು ಇರಬಹುದು, ಅಥವಾ ಆಸ್ಪತ್ರೆಗಳಲ್ಲಿ ಒಳ್ಳೆಯ ಸೌಕರ್ಯವನ್ನು ಮಾಡಿದ್ದು, ಉಚಿತ ನೀರು ಕೊಟ್ಟಂಥದ್ದು, ಆಮೇಲೆ ಉಚಿತವಾಗಿ ವಿದ್ಯುತ್ ಕೊಟ್ಟಂಥದ್ದು, ಆಮೇಲೆ ಇವಾಗ ಹೆಣ್ಮಕ್ಕಳಿಗೆ ಉಚಿತ ಪ್ರಯಾಣದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಬಹುಶಃ ಇದೆಲ್ಲ ಒಂದು ಆಕರ್ಷಣೆಯ ವಿಚಾರವಾಗಿ ಜನರಿಗೆ ಆಪ್ನ ಬಗ್ಗೆ ಒಂದು ಒಲವು ಮೂಡಿಸಲಿಕ್ಕೆ ಸಾಧ್ಯ ಆಯಿತೋ, ಅಥವಾ ನೀವು ಪ್ರಧಾನವಾಗಿ ಎತ್ತಾ ಇರುವಂಥ ವಿಚಾರ ಉಂಟಲ್ಲ, ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ ಅಂತ. ಈಗ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ, ನಮ್ಮ ಸರ್ಕಾರ ಡೆಲ್ಲಿನಲ್ಲಿ ಯಾವ ರೀತಿಯಿಂದ ಇಷ್ಟು ಜನಕ್ಕೆ ಕೊಡ್ತಾ ಇದೆ, ಈ ಥರ ಫ್ರೀ ವೀಸಾ ಅಂತ ಹೇಳ್ತಿದೀವಲ್ಲ, ಅದು ಆ ಜನಗೆ ಹೇಗೆ ತಲುಪ್ತಾ ಇದೆ? ಸರ್ಕಾರ ಸಾಲ ಮಾಡಿ ತಗೊಂಡ್ ಬರ್ತಾ ಇದೆಯಾ? ಇಲ್ಲ. ಸರ್ಕಾರ ಸಾಲ ಮಾಡಿ ತಗೊಳ್ತಾ ಇದೆಯಾ? ಸರ್ಕಾರ ಮಾಡ್ತಾ ಇಲ್ಲ. ಅಲ್ಲಿ ಮಾಡ್ತಾ ಇರೋದು ಯಾವುದೋ ಒಂದು ಟೆಂಡರ್ ಮುಂಚಿತ ಗವರ್ಮೆಂಟ್ಗಳೆಲ್ಲ ಅಲರ್ಟ್ ಮಾಡಿದ್ದು, ಒಂದು ಫ್ಲೈಓವರ್ ಮಾಡೋಕ್ಕೆ 500 crores ಖರ್ಚಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಖರ್ಚು ಮಾಡೋದು 700-800 crores ಖರ್ಚಾಗೋದು. ಮತ್ತೆ ಅದು ಟೈಮ್ ಬೌಂಡ್ ಕೂಡ ಇಲ್ಲ. ನಮ್ಮ ಪಾರ್ಟಿಯವರು ಅಧಿಕಾರ ಬಂದ ಮೇಲೆ ಒಂದು ಫ್ಲೈಓವರ್ಗೆ 500 crores ಟರ್ನ್ ಓವರ್ ಇದೆ ಎಸ್ಟಿಮೇಟೆಡ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ 350 crores ಅಲ್ಲಿ ಮುಗಿಸ್ತಾ ಇದ್ದಾರೆ. ಆ 150 crores ಏನು ಉಳಿತಾ ಇದೆ ಮತ್ತು ಟೈಮ್ ಬೌಂಡ್ ಆ ಟೈಮ್ ಒಳಗೆ ಆಗ್ತಾ ಇದೆ, ಎಸ್ಕಲೇಷನ್ ಚಾನ್ಸಸ್ ಇಲ್ಲ. ಈ 150 crores ಉಳಿತಾ ಇದೆಯಲ್ಲ, ಅದು ಜನರ ಹಣ. ಇಷ್ಟು ದಿವಸ ಅದು ಪೋಲ್ ಆಗಿ 40% ನಮ್ಮ ಹೇಳ್ದಂಗೆ ಆ 40% ಇತ್ತು, ಆ 40% ಉಳಿತಾಯ ಆಗ್ತಾ ಇದೆ. ಆ 40% ಉಳಿತಾಯ ಆಗಿದ್ದು ನಾವು ಈ ಜನಗಳಿಗೆಲ್ಲ ಕೊಡ್ತಾ ಇದ್ದೀವಿ. ಜನಗೆ ಏನಾಗಿದೆ ಅಂತ ಹೇಳಿದ್ರೆ, ನಾವು ತೆರಿಗೆ ಕೊಟ್ಟು ಜನ ಪೋಲ್ ಆಗಿ ಈಗ ಯಾರೋ ಒಬ್ರು ದುಡ್ಡು ತಗೊಂಡು ಹೋಗ್ತಾ ಇರೋವಲ್ಲ, ನಮಗೆ ಸಾಮಾನ್ಯರಲ್ಲಿ ಒಂದು ಯಾವಾಗಲೂ ಒಂದು ಮಾತಿರುತ್ತೆ, ಏನಂತ ಹೇಳಿದ್ರೆ ನಾವು ಇಷ್ಟು ಟ್ಯಾಕ್ಸ್ ಕಟ್ತೇವೆ, ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತೇವೆ, ನಾವು ತಗೊಳ್ಳೋ ಪ್ರತಿಯೊಂದೊಂದು ವಸ್ತುವಿನ ಮೇಲೆ ಕೂಡ ನಾವು ಟ್ಯಾಕ್ಸ್ ಹೋಗುತ್ತೆ, ಸೊ ನಮಗೇನು ಸಿಗುತ್ತೆ ಅಂತ ಕೇಳ್ತಾ ಇದ್ರು ಜನ. ಸೊ ಈಗ ನೀವು ಹೇಳುವಂಥದ್ದು ನಾವು ಇದನ್ನೆಲ್ಲ ಕೊಡ್ತಾ ಇದ್ದೇವೆ ಅಂತ. ಜನಕ್ಕೆ ಇದಕ್ಕಿಂತ ಇನ್ನೇನು ಬೇಕು? ನಿಮಗೆ ಒಂದು ಅಡ್ಮಿನಿಸ್ಟ್ರೇಷನ್ ನೀವು ಎಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಏನು ಸೌಕರ್ಯ ಬೇಕೋ ಸರ್ಕಾರ ಅದನ್ನು ಕೊಡ್ತಾ ಇದೆ. ಈಗ ನಿಮಗೆ ಸಿಗ್ತಾ ಇದೆಯಾ? ಇವತ್ತೀಗ ನೋಡಿ ಬೇಕಾದ್ರೆ ನ್ಯೂಸ್ ಅಲ್ಲಿ 35% ಇವತ್ತು ಜಾಸ್ತಿ ಮಾಡಿದ್ದಾರೆ, ಮೆಸ್ಕಾಮ್ ಎಲ್ಲ. ಸೊ ಯಾವ್ದಕ್ಕೋಸ್ಕರ ಮಾಡಿದ್ರು? ಎಷ್ಟು ಲಾಸಸ್ ಆಗ್ತಾ ಇದೆ? ನಮ್ಮಲ್ಲಿ ಪವರ್ ಸೋರ್ಸಸ್ ಇಲ್ವಾ? ಹಾಗಾದ್ರೆ ಈ ತರ ಪ್ರತಿಯೊಬ್ಬರು ತೆರಿಗೆ ಹೇರ್ತಾ ಇದ್ರೆ ಪೆಟ್ರೋಲ್ ಬೆಲೆ ಏರ್ತಾನೆ ಇದೆ. ಇದನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು? ಪೆಟ್ರೋಲ್ ಬೆಲೆ ಏರ್ತಾ ಇದೆ ನೀವು ಹೇಳಿದಾಗೆ. ಸರಿ, ಇದು ರಾಜೇಂದ್ರ ಕುಮಾರ್ ಅವರೇ, ಈಗ ನಾವು ಕರ್ನಾಟಕಕ್ಕೆ ವಿಚಾರಕ್ಕೆ ಬರುವ. ಈಗ 13 ದಿವಸಗಳಲ್ಲಿ 13 ದಿವಸಗಳ ಪೈಕಿ ನಿರಂತರವಾಗಿ 11 ದಿವಸ ಡೀಸೆಲ್ ಪೆಟ್ರೋಲ್ ರೇಟ್ ಹೆಚ್ಚಾಗ್ತಾ ಇತ್ತು ಇಡೀ ದೇಶದಲ್ಲಿ. ಇಡೀ ನಮ್ಮ ರಾಜ್ಯದಲ್ಲಿ ಒಂದು ದಿವಸನೂ ಯಾವ ಮಾಧ್ಯಮನೂ ಮಾತಾಡಿಲ್ಲ, ಯಾವ ಜನರೂ ಮಾತಾಡಿಲ್ಲ. ಎಲ್ಲ ಸೆನ್ಸೇಷನಲ್ ಆದ ವಿಷಯಗಳ ಮೇಲೆ, ಹಿಜಾಬ್,
ಆಮೇಲೆ ಸಂತೆ ವ್ಯಾಪಾರ, ಆಮೇಲೆ ಇನ್ನೇನು ಹಲಾಲ್, ಜಟ್ಕ ಮಟ್ಕ ಅಂತ ಇದನ್ನೇ ಸೆನ್ಸೇಷನಲ್ ವಿಷಯಗಳನ್ನೇ ಮಾತಾಡ್ತಾರೆ. ಆದರೆ ಜನರ ಬದುಕಿಗೆ ನೇರವಾಗಿ ತಟ್ಟುವಂಥ ವಿಚಾರಗಳ ಬಗ್ಗೆ ಮಾತಾಡೋದಿಲ್ಲ, ಮಾಧ್ಯಮಗಳು ಮಾತಾಡೋದಿಲ್ಲ, ರಾಜಕೀಯ ಪಕ್ಷಗಳು ಮಾತಾಡೋಲ್ಲ. ಈಗ ನಾವು ಈ ವಿಷಯನ ಮಾತಾಡಬೇಕು ಎಲ್ಲ ಕಡೆ. ಎಲ್ಲಿ ಸಿಕ್ಕು ನಾವು ಆಪರ್ಚುನಿಟಿ ಸಿಕ್ಕಾಗ ಪ್ರತಿಯೊಬ್ಬರು ಜನರ ಹತ್ರ ನಾವು ಮೀಟ್ ಮಾಡಿದಾಗ ನಿಮ್ಗೆ ಕೇಳೋದಿಷ್ಟೇ ನಾವು ನಿಮಗೆ ಈ ಅಧಿಕಾರ ಬೇಕಾ, ನಿಮ್ಮ ಪೆಟ್ರೋಲ್ ಬೆಲೆ ಇದನ್ನೆಲ್ಲ ಕಡಿಮೆ ಪರಿಸ್ಥಿತಿ ನಿಮಗೆ ನಿಮ್ಮ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಅದರಲ್ಲೇ ಮಾಡೋಂಥದ್ದು ಬೇಕಾ, ಅಥವಾ ನಿಮಗೆ ಈ ಥರ ಬೇರೆ ವಿಷಯಗಳೇ ಬೇಕಾ? ಕೇಳಿದಾಗ ಜನ ಹೇಳೋದು ನಮಗೆ ಅದು ಬೇಡ, ಇದೇ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವು ಮುಂದೆ ಆಮ್ ಆದ್ಮಿ ಪಾರ್ಟಿಗೆ ಬದಲಾವಣೆ ಬರ್ತದೆ ಅಂತ ಹೇಳಿದಾಗ ಆವಾಗ ನೀವು ಈ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ನಾವು ಜನಸಾಮಾನ್ಯ ನೇರವಾಗಿ ಮಾತಾಡ್ತಾ ಇದ್ದೀವಿ. ಈ ಮಾಧ್ಯಮಗಳು ಯಾಕೆ ಮಾತಾಡ್ತಿಲ್ವೋ ನಿಮಗೆ ಗೊತ್ತಿರಬೇಕು, ನಾವು ಅದನ್ನು ಗೊತ್ತಾಗ್ತಿಲ್ಲ ಅದು. ಆದರೆ ಜನಕ್ಕೆ ಒಂದು ರೀತಿ ಭಯವನ್ನು ಹುಟ್ಟಿಸಿದ್ದಾರೆ. ಈ ಥರ ಒಂದು ಫಿಯರ್ ಸೈಕೋಸಿಸ್ನಲ್ಲಿ ನಮ್ಮ ದೇಶದಲ್ಲಿ ಇರಬಾರ್ದು. ಇದು ಪ್ರತಿಯೊಬ್ಬರಿಗೂ ಬರ್ತಾ ಇರೋದು. ಒಂದು ಸರ್ಕಾರದ ವಿರುದ್ಧ ಮಾತಾಡಿದ್ರೆ ತಪ್ಪು ಅನ್ನೋ ಭಾವನೆ ಬರ್ತಾ ಇದೆ. ಅದು ಮಾತಾಡೋದು ನಿಮ್ಮ ಹಕ್ಕಲ್ಲ, ನೀವು ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ, ಹಕ್ಕು ಅಲ್ಲ, ಅದು ನಮ್ಮ ಸರ್ಕಾರದ ವಿರುದ್ಧ ಮಾತಾಡೋ ಹಾಗೂ ಇಲ್ಲ ಅಂತ ಒಂದು ಭಯನ ವಾತಾವರಣ ಎಲ್ಲ ಕಡೆ ಸೃಷ್ಟಿಯಾಗಿದೆ. ಸೊ ಇದಕ್ಕೆ ಬೇರೆ ಥರ ವಿವಿಧಗಳು. ನೀವು ಸರ್ಕಾರದ ವಿರುದ್ಧ, ಸರ್ಕಾರದ ನಿಲುವುಗಳ ವಿರುದ್ಧ ಮಾತನಾಡಬಾರ್ದು. ಅದು ನಮ್ಮ ಈಗಿನ ಸರ್ಕಾರ ನಡೆಸ್ತಿರೋ ಒಂದು ಇದು. ಈಗ ನೋಡಿರ್ಬೋದು ನೀವು, ಎಷ್ಟೋ ಜನ ಮಾತಾಡಿದವ್ರ ಮನೆಗೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ತಾ ಇದೆ, ಎಲ್ಲ ಸರ್ಕಾರ ಸಂಸ್ಥೆಗಳು ರೈಡ್ ಆಗ್ತಾ ಇದ್ದಾರೆ, ಮತ್ತೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲದಂಗೆ ಹೆಸರಲ್ಲ. ಇದೆಲ್ಲ ಯಾಕೆ ಆಗ್ತಾ ಇದೆ? ಇದು ಮುಂಚೆ ಆಗ್ತಿರ್ಲಿಲ್ಲ. ಮುಂಚೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಆಗ್ತಿರ್ಲಿಲ್ಲ, ಜನಕ್ಕೆ ಇಷ್ಟು ಭಯ ಇರಲಿಲ್ಲ. ಬಟ್ ಈಗ ಭಯ ಬಂದಿದೆ. ಈ ತರ ಒಂದು ಭಯ ವಾತಾವರಣ ನಮಗೆ ಬೇಕಾ? ಅದಕ್ಕೋಸ್ಕರ ಜನ ಈಗ ಬದಲಾವಣೆ ಕೇಳ್ತಾ ಇದ್ದಾರೆ. ನಮಗೆ ಬೇಕಾಗಿಲ್ಲ ಈ ಭಯ ವಾತಾವರಣದಲ್ಲಿ ನಾವು ಜೀವನ ಮಾಡಬೇಕಾಗಿಲ್ಲ. ನಾವು ನೆಮ್ಮದಿಯಾಗಿ ಶಾಂತಿಯಾಗಿ ಸುಖವಾಗಿ ಬಾಳಬೇಕು. ನಾವು ಇಲ್ಲಿ ಫೈಟಿಂಗ್ ಮಾಡ್ಕೊಂಡು ಒಬ್ರಿಗೊಬ್ರು ಮನಸ್ತಾಪ ತಡ್ಕೊಂಡು ಒಬ್ಬರನ್ನ ದ್ವೇಷಿಕೊಂಡು ಮಾಡಬೇಕಾಗಿಲ್ಲ. ಈ ತರ ಒಂದು ಆಡಳಿತ ಕೊಟ್ಟರೆ ನಮಗೆ ಗ್ಯಾರಂಟಿ ಬರುತ್ತೆ ಅಂತ ನಮ್ಮ ಅನುಭವ. ಸೊ ಇದನ್ನು ನಾವು ಮಾಡ್ತಾ ಇದ್ದೀವಿ. ಈ ಥರ ಒಂದು ಅನುಭವ ಸರ್ಕಾರ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಮಾಡೋದ್ರೆ ನಮಗೆ ಸರಿಯಾಗಿ ಜನ ನಮಗೆ ಒಳ್ಳೆ ಸ್ಪಂದಿಸ್ತಾ ಇದ್ದಾರೆ. ಮುಂದೆ ನಾವು ಅಧಿಕಾರ ಬರೋದ್ರಲ್ಲಿ ನಮಗೆ ಯಾವುದು ನಂಬಿಕೆ ಇಲ್ಲ, ನಮಗೇನು ತೊಂದರೆ ಇಲ್ಲ, ಗ್ಯಾರಂಟಿ ಬರ್ತದೆ. ಇಟ್ ಇಸ್ ಜಸ್ಟ್ ಎ ಮ್ಯಾಟರ್ ಆಫ್ ಟೈಮ್. ಈ ಥರ ನಮ್ಮ ಸರ್ಕಾರ ನಡ್ಕೊಂಡು ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಈ ಸಲನೇ ಆಗ್ಬೋದು, ಈಗ 23 ಎಲೆಕ್ಷನ್ಗೆ ಆಗ್ಬೋದು, ಇಲ್ಲಾಂದ್ರೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಆಮ್ ಆದ್ಮಿ ಪಾರ್ಟಿ ಬಿಟ್ಟರೆ ಬೇರೆ ಇನ್ಯಾವ ಪಾರ್ಟಿಗೂ ಅವಕಾಶ ಇಲ್ಲ. ಆ ಥರ ಆಗ್ತಾ ಇದೆ. ಈ ಕರ್ನಾಟಕದ ಬೆಳವಣಿಗೆಗಳು, ಕರ್ನಾಟಕದಲ್ಲಿ ನಾವು ಓಪ್ಸ್ ಅಂತ ಯಾವ ರೀತಿ ಉಂಟು ಆಮ್ ಆದ್ಮಿ ಪಕ್ಷಕ್ಕೆ? ನಾನು ಈಗ ಮಂಗಳೂರಲ್ಲಿ ಈಗ ಅಥವಾ ಜಿಲ್ಲೆಯನ್ನು ಸೇರಿಸಿಕೊಂಡು ಈ ಮಂಗಳೂರಿನಲ್ಲಿ ನಾನು ನನ್ನ ಈಗ ಏಪ್ರಿಲ್ 10ನೇ ಎಲೆಕ್ಷನ್ ರಿಸಲ್ಟ್ ಆದಮೇಲೆ, ಪಂಜಾಬ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲಿಂದ ನನ್ನ ನಂಬರ್ಗೆ ನಮ್ಮ ಆಫೀಸ್ ನಂಬರ್ಗೆ ಸಿಕ್ಕಾಬಟ್ಟೆ ಫೋನ್ಗಳು ಬರ್ತಾ ಇದೆ. ಅವರೇ ಬಂದು ಕೇಳ್ತಾರೆ ನಾವು ಆಮ್ ಆದ್ಮಿ ಪಾರ್ಟಿ ಜಾಯ್ನ್ ಆಗಬೇಕು ಅಂತ. ಸೊ ಎಷ್ಟೋ ಜನ ಎಜುಕೇಟೆಡ್ ಇದ್ದಾರೆ, MBA ಗ್ರಾಜುಯೇಟ್ಸ್ ಇದ್ದಾರೆ. ಅವ್ರು ಇಲ್ಲಿವರೆಗೆ ಯಾವತ್ತೂ ರಾಜಕೀಯ ಪೊಲಿಟಿಕ್ಸಲ್ಲಿ ಬರಬೇಕು ಅಂತ ಇಷ್ಟ ಇರಲಿಲ್ಲ. ಅವರು ನಮ್ಮ ಪಾರ್ಟಿಗೆ ಬಂದು ಕೇಳ್ತಾ ಇದ್ದಾರೆ ನಾವು ಬರ್ಬೋದಾ ನಿಮ್ಮ ಪಾರ್ಟಿಗೆ ಅಂತ ಹೇಳಿ. ನಾವು ಅವ್ರ ಹತ್ರ ಕೇಳೋದು ಪ್ರಶ್ನೆ, ನೀವು ಏನಕ್ಕೆ ಜಾಯ್ನ್ ಆಗ್ತಾ ಇದ್ದೀರಾ ನಮ್ಮ ಪಾರ್ಟಿಗೆ? ನೀವು ದುಡ್ಡು ಮಾಡೋಕೆ ಬೇಕು ಅಂತಿದ್ರೆ ಬೇರೆ ಪಾರ್ಟಿಗಳಿದ್ರೆ ಅಲ್ಲಿಗೆ ಹೋಗ್ಬಿಡಿ. ನೀವು ಒಂದು ಸರ್ವಿಸ್ ಮೋಟಿವ್ ಇಟ್ಕೊಂಡು ನಮ್ಮ ಮಂಗಳೂರಿಗೆ ಒಳ್ಳೇದಾಗಬೇಕು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಳ್ಳೇದಾಗಬೇಕು ಅಂತಿದ್ರೆ ನಾವು ನಿಮ್ಮನ್ನು ನಮ್ಮ ಜೊತೆ ಸೇರಿಸ್ಕೋತೀವಿ, ಮತ್ತು ನೀವು ನಮ್ಮ ಜೊತೆನೂ ಬೆಳೀರಿ. ಸೊ ಆ ಥರ ನಾವು ಭಾಳ ಜನಕ್ಕೆ ಮೀಟ್ ಮಾಡಿದ್ದೀವಿ. ಅವರಾಗೆ ಬಂದು ಮೀಟ್ ಮಾಡ್ತಾರೆ. ನಾವು ಮುಂಚೆ ಆದರೆ ನಾವು ಹೋಗಿ ಕರಿಬೇಕಿತ್ತು, ಬಂದರೂ ಕೂಡ ಬರ್ತಿರ್ಲಿಲ್ಲ. ಈಗ ಅವರಾಗೆ ಫೋನ್ ಮಾಡ್ತಾ ಇದ್ದಾರೆ, ನಮ್ಮ ಆಫೀಸಿಗೆ ಬರ್ತಾ ಇದ್ದಾರೆ, ಅವರ ವಿಷಯಗಳನ್ನ ಹಂಚ್ಕೋತಾ ಇದ್ದಾರೆ. ಅಂಥವ್ರು ನಾವು ಲೀಡರ್ ಆಗೋ ಕೂಡ ರೆಡಿ ಇದ್ದೀವಿ, ನೀವು ಏನು ಹೇಳ್ತೀರೋ ಆ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಥರ ಒಂದು ಬೆಳವಣಿಗೆಗೆ ಬರ್ತಾ ಇರೋದು ಇದು ಜನರಿಗೆ ರಾಜಕೀಯದಲ್ಲಿ ಬರಬೇಕು ಅನ್ನೋದು ಒಂದು ಆಸೆ. ಇಲ್ಲಿವರೆಗೂ ನಾವು ಹೇಳ್ತೀವಿ. ನಾನು ಒಂದ್ಸಲ ಇಲ್ಲಿ ನಮ್ಮ ಪಂಜಾಬ್ ಎಲೆಕ್ಷನ್ ಆದಾಗ ನಮ್ಮ ಕೂಡಲ ಒಂದು TV ಚಾನಲ್ ಮಾಧ್ಯಮದಲ್ಲಿ ಒಂದು ಇಂಟರ್ವ್ಯೂ ಇದಾದಾಗ ಅಲ್ಲಿ BJP ವಕ್ತಾರರೊಬ್ಬರು ಹೇಳಿದ್ರು, ಆಮ್ ಆದ್ಮಿ ಪಾರ್ಟಿ ಅಂದರೆ ಒಂದು ವಿದ್ಯಾವಂತರ ಪಾರ್ಟಿ, ಒಂದು ಎಜುಕೇಟೆಡ್ ಆಗಿರೋರು, ಸೊ ಎಲ್ಲರ ಒಳ್ಳೆ ಕಲ್ಚರ್ ಇರೋರು, ನೀವು ಯಾಕೆ ಈ ಥರ ಒಂದು ಕ್ವಶನ್ ಕೇಳಿದ್ರಿ ಅಂತ ನನಗೆ ಕೇಳಿದ್ರು. ನಾನು ಕ್ವಶನ್ ಕೇಳಿದ ತಪ್ಪಿರ್ಬೋದು, ಅದಿರ್ಬೋದು, ಆದರೆ ಅವ್ರ ಮನಸ್ಸಲ್ಲಿ ಪ್ರತಿ ಜನರು ಯಾವ ರೀತಿ ಅಭಿಪ್ರಾಯ ಇದೆ ಅಂತ ಹೇಳಿದ್ರು. ಅದು ನಮ್ಮ ಪಾರ್ಟಿ ಬಗ್ಗೆ ಜನಸಾಮಾನ್ಯರಿಗಿರೋದು. ನಮ್ಮ ಪಾರ್ಟಿ ಅಂದರೆ ಒಂದು ವಿದ್ಯಾವಂತರ ಪಾರ್ಟಿ, ಒಂದು ಎಜುಕೇಟೆಡ್ ಹೈಲಿ ಕಲ್ಚರ್ಡ್ ಇರೋ ಪೀಪಲು. ಈ ಥರ ರೋಡಲ್ಲಿ ನಿಂತ್ಕೊಂಡು ಜಗಳ ಆಡೋರು ಆ ಥರ ಅಲ್ಲ. ಸೊ ಈ ಥರ ಒಂದು ಪಾರ್ಟಿ ಮನೋಭಾವ ಇದ್ದಾಗ ಇದು ಡಿಫ್ರೆಂಟ್ ಫ್ರಮ್ ಆಲ್ ಅದರ್ ಪಾರ್ಟೀಸ್. ಇದು ನಾವು ಮಾಡಿ ಒಂದು ಚೇಂಜ್ ತರ್ತಾ ಇದ್ದೀವಿ. ಈಗ ಎಸ್, ವಿದ್ಯಾವಂತರು ಕರೆಕ್ಟ್. ಈಗ ನಾವು ಭಾರತದಂಥ ದೇಶವನ್ನು ನೋಡುವಾಗ, ಭಾರತ ಅಂತ ಹೇಳಿದ್ರೆ ಗ್ರಾಮೀಣ ಭಾರತ ಅಂತಲೇ ಹೆಸರು. ಭಾರತ ಅಂತ ಹೇಳಿದ್ರೆ ಗ್ರಾಮೀಣ ಭಾರತನೇ, ನಗರ ಪ್ರದೇಶಗಳು ತುಂಬ ಕಡಿಮೆ, ಒಂದು ಸೀಮಿತ. ದೊಡ್ಡ ಸಂಖ್ಯೆಯ ಜನವಾಸ ಇರುವುದೇ ಗ್ರಾಮೀಣ ಭಾಗದಲ್ಲಿ. ಇನ್ನೂ ಕೂಡ ನಾವು ಸಂಪೂರ್ಣವಾಗಿ ವಿದ್ಯಾವಂತರು ಅಂತ ಆಗಿಲ್ಲ. ನಾವು ಲಿಟ್ರಸಿ ರೇಟಲ್ಲಿ ನಾವು ಏನೋ ಸ್ವಲ್ಪ ಏರಿಕೆ ಆಗಿರ್ಬೋದೇ ವಿನಃ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಜನ ಕೂಲಿ ಕಾರ್ಮಿಕರು, ಕೃಷಿ ಕೂಲಿ ಕಾರ್ಮಿಕರು, ಬಡವರು ಅನ್ನುವಂಥ ಸ್ಥಿತಿಯಲ್ಲಿದ್ದಾರೆ. ಸ್ಲಮ್ ನಿವಾಸಿಗಳು, ಸಣ್ಣ ಸಣ್ಣ ಪ್ರಮಾಣದ ವಿದ್ಯಾವಂತರು. ಸೊ ಅವರನ್ನು ಹಾಗಾದರೆ ಅಪ್ರೋಚ್ ಆಗೋದಿಲ್ವಾ? ಅವ್ರನ್ನ ಅಪ್ರೋಚ್ ಆಗ್ತೀವಿ. ಈಗ ಅವರಲ್ಲಿ ಎಜುಕೇಷನ್ ಇರೋರು ಕೂಡ
ಹಳ್ಳಿನಲ್ಲಿ ಎಜುಕೇಟೆಡ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರಿಗೆ ಅಲ್ಲಿ ಅವಕಾಶ ಇಲ್ಲ, ಎಜುಕೇಷನ್ ಆಗಿರೋ ರಾಜಕೀಯಕ್ಕೆ ಬರಬಾರ್ದು ಅನ್ನೋದೊಂದಿದೆ. ನಾವು ಒಂದು ಕಡೆ ಜಾಬ್ ಮಾಡ್ಕೋತೀವಿ ಅಂತೇಳಿ. ನಾವು ಅಲ್ಲಿ ಎಜುಕೇಟೆಡ್ ಆಗಿರೋರು ಒಂದೊಂದು ಹಳ್ಳಿನಲ್ಲಿ ಎಜುಕೇಷನ್ ಇದ್ದಾರೆ. ಕೂಲಿ ಕಾರ್ಮಿಕರನ್ನು ನಾನು ಕೇಳುವಂಥದ್ದು, ರಸ್ತೆ ಬದಿಯಲ್ಲಿ ಇರುವವರು, ಸ್ಲಮ್ಗಳಲ್ಲಿ ಇರುವವರು, ಅವರಿಗೆ ಆಪ್ ನಲ್ಲಿ ಸ್ಕೋಪ್ ಉಂಟಾ ಇಲ್ವಾ? ಅವರು ಆಪ್ ನಲ್ಲಿ ಮೆಂಬರ್ ಆಗಿ ಬರ್ತಾರೆ, ಆದ್ರೆ ಅವರು ಲೀಡರ್ ಆಗಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಬೆಳವಣಿಗೆ ಒಂದು ವಿಶೇಷ ಮಾಡಿ ಅದು ಕರೆಕ್ಟ್ ರಾಂಗ್ ಅನ್ನೋ ಕೆಪಾಸಿಟಿ ಬರಬೇಕು. ಅಂತ ಲೀಡರ್ ಅವರು ಇದ್ದಾಗ ನಾವು ಅವ್ರನ್ನ ಬೆಳೆಸ್ತೇವೆ. ಆದ್ರೆ ಜನರಲ್ ಆಗಿ ಒಬ್ಬರನ್ನ ಈಗ ಒಂದು ಹಳ್ಳಿನಲ್ಲಿ ನೀವು ಕೂಲಿ ಕಾರ್ಮಿಕರು ಇದ್ದಾಗ ಅವರಲ್ಲಿ ಯಾರನ್ನ ಒಬ್ಬರನ್ನ ಲೀಡರ್ ಅಂತ ಮಾಡಿ ನೀವು ಅವ್ರ ಜೊತೆ ಜಾಯ್ನ್ ಆಗಿ ಅಂತ ಸೇರಿಸ್ಕೋತೀವಿ. ಆದ್ರೆ ಅವ್ರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇದ್ರೆ ಮಾತ್ರ ನಾವು ಅವರನ್ನು ಲೀಡರ್ ಆಗಿ ಮಾಡ್ಕೋತೀವಿ. ಎಸ್ ಇದು ರಾಜೇಂದ್ರ ಕುಮಾರ್ ಅವರೇ, ಕೊನೆಯದಾಗಿ ಈಗ ಭಾಸ್ಕರ್ ರಾವ್ ಅಂತ IPS ಅಧಿಕಾರಿಯವರೇ ಈಗ ಆ ಪಕ್ಷಕ್ಕೆ ಸೇರಿಕೊಂಡ್ರು. ಒಟ್ಟಾರೆಯಾಗಿ ಕರ್ನಾಟಕದ ಬಗ್ಗೆ ನೀವು ಹೇಳುವಂಥ ಒಂದು ಸ್ಥೂಲವಾಗಿ ನೀವು ಹೇಳೋದಿದ್ದರೆ ಬೆಳವಣಿಗೆ, ಈಗ ಬೆಳವಣಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ರಿಟೈರ್ಡ್ ಆಗಿ ಭಾಸ್ಕರ್ ರಾವ್ ಅಂತವರು ಬಹಳ ಜನ ಗೌರ್ಮೆಂಟ್ ಅಫಿಷಿಯಲ್ಸು ಅಥವಾ ಸೀನಿಯರ್ ಲೆವೆಲಲ್ಲಿ ಇಂಟೆಲೆಕ್ಚುಯಲ್ಸ್ ಇರೋರಿಗೆ ಇಲ್ಲಿವರೆಗೂ ಒಂದು ಅವಕಾಶ ಇರಲಿಲ್ಲ. ಅವರು ತಾವಾಗಿ ಏನನ್ನ ಮಾಡಬೇಕು ಅಂತ ಹೇಳಿದ್ರೆ, ಈಗ ಯಾವುದೇ ಪಾರ್ಟಿಗೆ ಹೋದ್ರೆ ಅವರಲ್ಲಿ ಆಲ್ರೆಡಿ ಸೆಟ್ ಸಿಸ್ಟಮ್ ಇತ್ತು, ಹೀಗೆ ಮಾಡಬೇಕು ಅಂತೇಳಿ ಅವ್ರಿಗೆ ಬಗ್ತಾ ಇದ್ರು. ಈಗ ಇಲ್ಲಿ ಅವರಿಗೆ ಸ್ವತಂತ್ರವಾಗಿ ಒಂದು ಒಳ್ಳೆ ಕೆಲಸ ಮಾಡೋಷ್ಟು ಇದಿದೆ. ಸೊ ಈ ಥರ ಒಂದು ಆಪರ್ಚುನಿಟೀಸ್ ಈ ಪಾರ್ಟಿ ಬಿಟ್ಟರೆ ಬೇರೆ ಯಾವ ಪಕ್ಷ ಕೊಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಅವ್ರು ಬಂದು ಇದು ಮಾಡಿದ್ಕೊಂಡ್ರೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಒಳ್ಳೇದಾಗುತ್ತೆ. ಸೊ ಇದು ನಮ್ಮ ಆಮ್ ಆದ್ಮಿ ಪಾರ್ಟಿ ಧ್ಯೇಯ. ಎಸ್ 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 ಇದು ರಾಜೇಂದ್ರ ಕುಮಾರ್ ಅವರೇ, ನಾನು ಮಾತುಕತೆಯನ್ನು ಸಮಾಪನ ಮಾಡುವಂಥದ್ದು. ಥ್ಯಾಂಕ್ ಯು ಸರ್. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ರಾಜೇಂದ್ರ ಕುಮಾರ್ ಅವರು ಆಮ್ ಆದ್ಮಿ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಸಂಚಾಲಕರು. ನಾನು ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕವಾಗಿ ಧನ್ಯವಾದ. ಥ್ಯಾಂಕ್ ಯು ಸರ್. ನಮಸ್ತೆ. ಎಸ್, ಆಮ್ ಆದ್ಮಿ ಪಕ್ಷ ಅದೊಂದು ಹೊಸ ರೀತಿಯ ಸಂಚಲನವನ್ನು, ಜೊತೆಗೆ ಒಂದು ಹೊಸ ಭರವಸೆಯ ಮೂಲಕ ಜನರನ್ನು ತನ್ನತ್ತ ಸೆಳೆಯುವ ಒಂದು ಪ್ರಯತ್ನ ಮಾಡ್ತಾ ಉಂಟು. ಈಗಾಗಲೇ ರಾಜೇಂದ್ರ ಕುಮಾರ್ ಅವರು ಹೇಳಿದಾಗೆ ಅನೇಕ ಕಡೆಯಿಂದ ಉತ್ಸಾಹದಿಂದ ಜನರೇ ಆ ಪಕ್ಷದ ಸೇರ್ಪಡೆಗೆ ಮುಂದೆ ಬರ್ತಾ ಇದ್ದಾರೆ ಅಂತ. ಎಸ್, ಹೊಸ ಭರವಸೆ ರಾಜಕೀಯದಲ್ಲಿ ಬೇಕು. ಎಸ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.